ಕೊಳಗಟ್ಟ ಗ್ರಾಮದಲ್ಲಿ ಕಳೆದ 3 ದಿನಗಳ ಹಿಂದೆ ದಲಿತ ವ್ಯಕ್ತಿಯ ಮೇಲೆ ನಗಾರಿಯನ್ನ ಹೊರಿಸಿ ಸವರ್ಣೀಯ ವ್ಯಕ್ತಿಯೊಬ್ಬ ಅದನ್ನ ಬಾರಿಸಿಕೊಂಡು ಊರೆಲ್ಲ ಸುತ್ತಿರುವ ಘಟನೆ ಕುರಿತು ಸುದ್ದಿ ಪತ್ರಿಕೆಗಳಲ್ಲಿ ಪ್ರಕಟವಾಗಿತ್ತು. ಈ ಸಂಬಂಧ ತುರುವೇಕೆರೆ ತಾಲೂಕಿನ ದಂಡಾಧಿಕಾರಿಗಳಾದ ವೈಎಂ ರೇಣುಕುಮಾರ್ ಇವರು ಕೊಳಗಟ್ಟ ಗ್ರಾಮಕ್ಕೆ ಭೇಟಿ ನೀಡಿ ವಸ್ತುಸ್ಥಿತಿಯನ್ನ ಪರಿಶೀಲನೆ ಮಾಡಿದರು. ಇದೇ ವೇಳೆ ದಲಿತರು ಮತ್ತು ಸವರ್ಣೀಯರಿಂದ ಹೇಳಿಕೆಗಳನ್ನು ಪಡೆದು ದಲಿತರ ಮೇಲಾಗುವ ದೌರ್ಜನ್ಯಗಳನ್ನು ತಡೆಗಟ್ಟಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆಯಿಂದ ಇರಿ. ಹಾಗೇನಾದರೂ ಮುಂದಿನ ದಿನಗಳಲ್ಲಿ ದೌರ್ಜನ್ಯ ಕೇಸು ಕಂಡುಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕೇಸು ದಾಖಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸೌಹಾರ್ದತೆಯಿಂದ ಜೀವನ ನಡೆಸಲು ಈ ಗ್ರಾಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಸೌಹಾರ್ದಯುತ ಸಭೆ ಹಾಗೂ ಅಸ್ಪೃಶ್ಯತಾ ಅರಿವು ಕಾರ್ಯಕ್ರಮವನ್ನು ನಡೆಸಲಾಗುತ್ತೆ ಎಂದು ಇದೇ ವೇಳೆ ಅವರು ತಿಳಿಸಿದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ನಾನೇ ಬಂದಿರೋದು ಫೋಟೋ ಐತೆ ನೋಡಿ ಅಷ್ಟೇ. ಅಷ್ಟನ್ನ ಇದು ಯಾಕೆ ದೊಡ್ಡದು ಮಾಡ್ಯಾರ ಅಂತ ಗೊತ್ತಿಲ್ಲ. ನಮ್ಮ ತಾತಾರ ಕಾಲದಿಂದಲೂ ಅವತ್ತಿನ ಪದ್ಧತಿಯಿಂದಲೂ ಮಾಡ್ಕೊಂಡ್ ಏನೋ ದೇವ್ರ ಊರ್ ಕಾರ್ಯ ಮಾಡಿದೀವಿ. ಅಷ್ಟೊಂದು ಬಿಟ್ರೆ ನಮ್ಗೆ ಯಾವ್ದು ಕಾಡ್ತಾ ಏನಿಲ್ಲ. ಸಣ್ಣ ಪುಟ್ಟದ ಊಟ ಮಾಡ್ಬೇಕಾದ್ರೆ ಪಂಚಿಲ ಯಾವ್ದೋ ಒಂದು ಮಾತು ಏನೋ ಹೊಂದಿರ್ತಾರೆ. ಅದು ಏನಾದ್ರು ಅರ್ಧ ಇರೋದು ಬಿಟ್ಟರೆ ಮಿಕ್ಕಿದ್ ಯಾವ್ದು ಗೊತ್ತಿಲ್ಲ. ಅಷ್ಟೇ ಪಡ್ಕೊಂಡು ಹೋಯ್ತಿದ್ದೆ. ಎಲ್ಲ ಬಂದ್ರು ಒಬ್ಬರೇ ಒಬ್ಬರು ಮೂರಲ್ಲೂ ಸಹಿತ ಮಾತಾಡಲ್ಲ. ಅದು ನಾನೇನು ಮಾಡಿದೆ, ಏನಪ್ಪ ನಮ್ಗೆ ಇಂಥದ್ದೇ ಅಂತ ಭಗವಂತ ಅಂತಲ್ಲ ನಾವೇನು ಹೋಗಿಲ್ಲ ಹೇಳಿ. ನಾವು 70 ನಿಂತ್ಕೊಂಡೆ ಕಾಲ ಇಲ್ಲಿ ಬಿಡಿ ಸರ್, ಇಲ್ಲಿ ಬಿಡಿ ಸರ್. ನನಗೆ 70 ವರ್ಷ ಸರ್. 70 ವರ್ಷದಿಂದ ಸರ್ ಸಂಪ್ರದಾಯ ಮಳೆಯಲ್ಲಿ ಮಳೆ ನಗಾರಿ ಪಡ್ಕೊಂಡು ನಾವೇ ಹೂ ಸುತ್ತರ್ಕೊಂಡು ಬಂಡೆ ಮೇಲೆ ಎಲ್ಲ